ಉಳ್ಳಾಲದ ರಸ್ತೆಯಲ್ಲಿ ಗುರುವಾರ ರಾತ್ರಿ ಮೃತ್ಯುಜಾಲವೊಂದು ಸೃಷ್ಟಿಯಾಗಿತ್ತು. ಕೋಟೆಪುರದ ಫಿಶ್ ಮಿಲ್ ಫ್ಯಾಕ್ಟರಿಯಿಂದ ಹೊರಟಿದ್ದ ಲಾರಿಯೊಂದು ರಸ್ತೆಯುದ್ದಕ್ಕೂ ಮೀನಿನ ಎಣ್ಣೆಯನ್ನ ಚೆಲ್ಲುತ್ತಾ ಸಾಗಿತ್ತು. ಅಬ್ಬಕ್ಕ ಸರ್ಕಲ್ನಿಂದ ಉಳ್ಳಾಲ ಬೈಲ್ವರೆಗೂ ರಸ್ತೆ ಪೂರ್ತಿ ಎಣ್ಣೆಮಯವಾಗಿತ್ತು. ಇದರ ಪರಿಣಾಮವಾಗಿ ಬೈಕ್ ಸವಾರರು ಒಬ್ಬರ ಹಿಂದೆ ಒಬ್ಬರಂತೆ ಜಾರಿಬಿದ್ದು ರಕ್ತಸಿಕ್ತರಾಗಿದ್ದಾರೆ. ಜನರ ಪ್ರಾಣದ ಜೊತೆ ಆಟವಾಡಿದ ಲಾರಿಯನ್ನ ಉಳ್ಳಾಲದ ಜನರು ರಸ್ತೆಯಲ್ಲೇ ತಡೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೋಟೆಪುರದಿಂದ ಮಂಗಳೂರು ಬಂದರಿಗೆ ಫಿಶ್ ಆಯಿಲ್ ಹೊತ್ತೊಯ್ಯುತ್ತಿದ್ದ ಕ್ಯಾಂಟರ್ ನದಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದೇ ಈ ಅವಾಂತರಕ್ಕೆ ಕಾರಣ. ಲಾರಿ ಮುಂದೆ ಹೋದಂತೆಲ್ಲ ರಸ್ತೆಯಲ್ಲಿ ಎಣ್ಣೆಯ ಹೊಳೆಯೇ ಹರಿದಿದೆ. ರಾತ್ರಿ ಸಮಯವಾಗಿದ್ದರಿಂದ ರಸ್ತೆಯ ಮೇಲಿದ್ದ ಎಣ್ಣೆ ಸವಾರರಿಗೆ ಸರಿಯಾಗಿ ಕಂಡಿಲ್ಲ. ಬ್ರೇಕ್ ಹಾಕಿದ ತಕ್ಷಣ ಬೈಕುಗಳು ಸ್ಕಿಡ್ ಆಗಿ ಸವಾರರು ರಸ್ತೆಗೆ ಅಪ್ಪಳಿಸಿದ್ದಾರೆ. ಈ ಅಜಾಗರೂಕತೆಯಿಂದ ರೊಚ್ಚಿಗೆದ್ದ ಸ್ಥಳೀಯರು ಲಾರಿ ಚಾಲಕನನ್ನ ಮತ್ತು ಮಾಲೀಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಪೀಕರ್ ಯುಟಿ ಖಾದರ್ ಅವರು ಮಂಗಳೂರು ಪೊಲೀಸ್ ಕಮಿಷನರ್ಗೆ ಕರೆ ಮಾಡಿ ಸೂಕ್ತ ಕಾನೂನು ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ. ಉದ್ಯಮದ ಅಭಿವೃದ್ಧಿಗೆ ನಮ್ಮ ಬೆಂಬಲವಿದೆ, ಆದರೆ ಜನಸಾಮಾನ್ಯರಿಗೆ ತೊಂದರೆ ಕೊಡೋದನ್ನ ಸಹಿಸೋದಿಲ್ಲ. ಗಾಯಗೊಂಡವರಿಗೆ ಕಾರ್ಖಾನೆಯವರು ತಕ್ಷಣ ಪರಿಹಾರ ನೀಡಬೇಕು ಅಂತ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ಘಟನೆಯ ಬಗ್ಗೆ ಮತ್ತು ಲಾರಿಗಳ ಅಜಾಗರೂಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಜಿಲ್ಲೆಯ ಇಂತಹ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.